ಗಾನ ಕೋಗಿಲೆ ಶ್ರೀ ದಿನೇಶ್ ಅಮ್ಮಣ್ಣಾಯರು ಒಂದು ಒಡ್ಡೋಲಗದ ಪದ್ಯದೊಂದಿಗೆ ಈ ಗಾನ ವಿಭವವನ್ನು ನಿಮ್ಮ ಕಣ್ಣ ಮುಂದೆ ಈಗ ತರಲಿಕ್ಕಿದ್ದಾರೆ ಶ್ರೀ ದಿನೇಶ್ ಅಮ್ಮಣ್ಣಾಯರು. ಹಿರಿಯರಿಗೆ ಅನೇಕರು ತಲೆದೂಗುವುದಕ್ಕವರ ಕಾರಣವೇ ಅದು. ಈ ಕಾಲದ ಪದ್ಯ ನಾವು ಕೇಳಿ ತುಂಬ ಸಮಯ ಆಯ್ತಲ್ಲ ಅಂತ ಒಂದು ಜೋರಾದ ಚಪ್ಪಾಳೆ ತಟ್ಟಿ. ಅದಕ್ಕಾಗಿ ವೇಗದ ಕಾಲದಲ್ಲಿ ಇಷ್ಟು ನಿಧಾನ ಪದ್ಯವನ್ನು ಕೇಳಲಿಕ್ಕಾಗ್ತದ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಇರ್ಬೋದು.
ಆದರೆ ಯಕ್ಷಗಾನದ್ದೇ ಇದು. ಇದು ಯಕ್ಷಗಾನದ್ದೇ. ಒಳ್ಳೆಯ ಒಂದು ಹಾಡನ್ನು ನಾವು ಕೇಳಿದೆವು.